ವೀಕ್ಷಕರೇ, ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಸಸ್ಯ ಜಾತ್ರೆ ನಮ್ಮ ಪುತ್ತೂರಿನ ಹತ್ತೂರ ಒಡೆಯ ಮಹಾಲಿಂಗೇಶ್ವರ ದೇವರ ದೇವಮಾರು ಗದ್ದೆಯಲ್ಲಿ ಸಂಭ್ರಮದಿಂದ ನಡೀತಾ ಇದೆ. ಹತ್ತೂರಿನ ಜನ ಕೂಡ ಬಂದು ಈ ಒಂದು ಸಸ್ಯ ಜಾತ್ರೆಯನ್ನ ಸಂಭ್ರಮಿಸ್ತಾ ಇದ್ದಾರೆ. ಕೃಷಿಗೆ ಸಂಬಂಧಪಟ್ಟಂತಹ 200ಕ್ಕಿಂತಲೂ ಹೆಚ್ಚಿನ ಸ್ಟಾಲ್ಗಳು ಇದೆ. ಅದರ ಜೊತೆಗೇನೆ ಮನೆಗೆ ಒಯ್ಯಬಹುದಾದಂತಹ ಒಂದಿಷ್ಟು ಉಪಕರಣಗಳ, ಒಂದಿಷ್ಟು ಉತ್ಪನ್ನಗಳ ಮಳಿಗೆ ಕೂಡ ನಮ್ಮ ಪುತ್ತೂರಿನಲ್ಲಿ ನಡೀತಾ ಇರುವಂತಹ ಸಸ್ಯ ಜಾತ್ರೆ ಕೃಷಿ ಮೇಳದಲ್ಲಿ ಇದೆ. ಹಾಗಾದ್ರೆ ಬನ್ನಿ, ಈ ಸ್ಟಾಲ್ಗಳಲ್ಲಿ ಏನೆಲ್ಲ ಇದೆ, ಯಾವೆಲ್ಲ ಸ್ಟಾಲ್ಗಳು ಇದೆ ನೋಡ್ಕೊಂಡು ಬರೋಣ. ಕೃಷಿ ಮೇಳಕ್ಕೆ ಬಂದು ಸುಸ್ತಾಯಿತು, ಏನಾದರೂ ಡ್ರಿಂಕ್ ಮಾಡಬೇಕು ಅಂತ ಯೋಚನೆ ಮಾಡೋರಿಗೆ ತಾಜಾವಾಗಿರುವಂತಹ, ಶುದ್ಧವಾಗಿರುವಂತಹ ದ್ರಾಕ್ಷಿ ಹಣ್ಣಿನ ರಸವನ್ನು ಟೇಸ್ಟ್ ಮಾಡೋದಕ್ಕೆ ಇಲ್ಲಿ ನಿಮಗೆ ಅವಕಾಶ ಇದೆ. ಆಲಡ್ಕದವರ ಸ್ಟಾಲನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ನಿಮಗೆ ತಾಜಾ ಕಪ್ಪು ದ್ರಾಕ್ಷಿ ಹಣ್ಣಿನ ರಸದ ಜೊತೆಗೇನೆ ನಿಮಗೆ ಇಲ್ಲಿ ಬೆಲ್ಲ ಕೂಡ ಸಿಗ್ತಾ ಇರುವಂಥದ್ದು ಅಲ್ಲಿ ಹಾಕಿದ್ದಾರೆ ನೋಡಿ. ರಾಸಾಯನಿಕ ಮುಕ್ತ ಮತ್ತು ಸಾವಯವ ಪದ್ಧತಿಯಲ್ಲಿ ತಯಾರಿಸಿದ ಪುಡಿ ಬೆಲ್ಲ, ಅಚ್ಚು ಬೆಲ್ಲ, ಆಣಿ ಬೆಲ್ಲ, ಬಕೆಟ್ ಬೆಲ್ಲ, ಉಂಡೆ ಬೆಲ್ಲ ಹಾಗೂ ಜೋನಿ ಬೆಲ್ಲ ಇಷ್ಟೆಲ್ಲ ನಿಮಗೆ ಆಲಡ್ಕ ಈ ಒಂದು ಸ್ಟಾಲ್ಗೆ ಬಂದ್ರಿ ಅಂತ ಹೇಳಿದ್ರೆ ಸಿಗ್ತಾ ಇರುವಂಥದ್ದು. ಜ್ಯೂಸನ್ನು ಕುಡಿಬೋದು, ಅದರ ಜೊತೆಗೇನೆ ರಾಸಾಯನಿಕ ಮುಕ್ತವಾಗಿ ತಯಾರಾಗುವಂಥ ಸಾವಯವ ಬೆಲ್ಲವನ್ನು ಕೂಡ ಖರೀದಿಸ್ಬೋದು. ಇದರ ಜೊತೆಗೇನೆ ಆಲಡ್ಕದವರ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಕೇಳಿದರೆ ಅದರ ಮುಂಭಾಗದಲ್ಲಿಯೇ ಸೆಲ್ಫಿ ಕಾರ್ನರನ್ನು ಮಾಡಿದ್ದಾರೆ. ಸೆಲ್ಫಿ ಪಾಯಿಂಟ್ ಹೇಗಿದೆ ನೋಡಿ. ಇಲ್ಲಿ ನೀವು ನಿಂತ್ಕೊಂಡು ಸೆಲ್ಫಿಗೆ ಪೋಸ್ ಕೊಡೋದು, ಫೋಟೋನ ಕ್ಲಿಕ್ ಮಾಡೋದು. ಬನ್ನಿ, ಇಲ್ಲಿ ಹುಡುಗರಿದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ, ನಿಮ್ಮ ಹೆಸರು? ಸೂರ್ಯಪ್ರಕಾಶ್. ಶಿವಕುಮಾರ್. ಓಕೆ, ಹೇಳಿ ನಿಮ್ಮ ಸ್ಟಾಲ್ ಬಗ್ಗೆ ಹೇಳಿ. ಆಲಡ್ಕ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅದರ ಪ್ರಾಡಕ್ಟ್ಗಳ ಬಗ್ಗೆ ಇಲ್ಲಿ ಹೇಗಿದೆ ರೆಸ್ಪಾನ್ಸ್ ಅಂತ ಜನರಿಂದ? ಈಗ ಜನರಿಂದ ರೆಸ್ಪಾನ್ಸ್ ಎಲ್ಲ ಒಳ್ಳೆದಿದೆ, ಹಾಗೂ ಇಲ್ಲಿದು ಬೆಲ್ಲಕ್ಕೆ ಒಳ್ಳೆ ಡಿಮ್ಯಾಂಡ್ ಉಂಟು. ಯಾಕೆಂತ ಹೇಳಿದರೆ ಇದು ಕಿರೆಮಡಿ ಅವರ ಮಾಡುವ ಮಂಡ್ಯದ ಬೆಲ್ಲ. ಸೊ ಇದು ರೈತರೇ ಉತ್ಪಾದನೆ ಮಾಡಿ ಅವರೇ ನಮಗೆ ಸೇಲ್ ಮಾಡೋದು. ಯಾವುದೇ ಒಂದೇ ಒಂದು ರಾಸಾಯನಿಕ ಇಲ್ಲದೆ ಅತಿ ಶುದ್ಧವಾದ ಬೆಲ್ಲ. ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಉಂಟು ಇಲ್ಲಿ. ಹಾಗೆಯೇ ಇಲ್ಲಿ ಆಲಡ್ಕ ಅವರು ಮಾಡಿದ್ದು ಅವ್ರದ್ದು ಜ್ಯೂಸ್ ಉಂಟು ಮ್ಯಾಮ್, ಶುದ್ಧವಾದ ದ್ರಾಕ್ಷಾರಸದ ಜ್ಯೂಸ್. ಅದು ಸಹ ಇಲ್ಲಿ ಒಳ್ಳೆ ಡಿಮ್ಯಾಂಡ್ ಉಂಟು ಮ್ಯಾಮ್. ಇವಾಗಲೇ ಎಲ್ಲರಿಗೆ ಡಿಮ್ಯಾಂಡ್ ಮತ್ತು ಖುಷಿಯಾದದ್ದು ಇಲ್ಲಿದ್ದು ಜ್ಯೂಸೇ. ಓಕೆ, ಹಾಗೆಯೇ ಬೆಲ್ಲದಲ್ಲಿ ಕೂಡ ತುಂಬ ವೆರೈಟಿ ಉಂಟಲ್ಲ, ಅದರಲ್ಲಿ ಜಾಸ್ತಿಯಾಗಿ ಯಾವುದನ್ನು ಜಾಸ್ತಿಯಾಗಿ ಅಂತ ಹೇಳಿದರೆ ಮ್ಯಾಮ್, ಈಗ ನಮ್ಮಲ್ಲಿರೋದು ಹುಡಿ ಬೆಲ್ಲ, ಅಚ್ಚಿ ಬೆಲ್ಲ, ಆಣಿ ಬೆಲ್ಲ ಮತ್ತು ಬಕೆಟ್ ಬೆಲ್ಲ ಎಲ್ಲದಕ್ಕೆ ಈಕ್ವಲ್ ಆಗಿ ಡಿಮ್ಯಾಂಡ್ ಉಂಟು ಮ್ಯಾಮ್ ಇಲ್ಲಿ. ಹಾಗೆ ಹೇಳಿದರೆ ಯಾವುದಕ್ಕೆ ಎಲ್ಲದಕ್ಕೆ ಸಹ ಒಂದೇ ಕ್ವಾಂಟಿಟಿ, ಎಲ್ಲ 1 kg. ದ್ರಾಕ್ಷಿ ರಸಕ್ಕೆ ರೇಟ್ ವೈಸ್ ಹೇಗಿದೆ? ರೇಟ್ ವೈಸ್ ಎಲ್ಲ 30 rupees ಮ್ಯಾಮ್. ಮತ್ತು ಅದಕ್ಕೀಗ ಕುಡ್ದವರೇ ವಾಪಸ್ ಬಂದು ಕುಡಿತಿದ್ದಾರೆ ಮ್ಯಾಮ್, ಅಷ್ಟು ಡಿಮ್ಯಾಂಡ್ ಉಂಟು ಇಲ್ಲಿ. ಓಕೆ, ಥ್ಯಾಂಕ್ ಯು. ಕೃಷಿಗೆ ಅನುಕೂಲವಾಗುವಂತಹ ಸ್ಟಾಲ್ಗಳು ಇಲ್ಲಿ ಜಾಸ್ತಿನೇ ಇದೆ. ನಮ್ಮ ಪುತ್ತೂರಿನ ಕೃಷಿ ಇಲಾಖೆಯವರ ಸ್ಟಾಲ್ ಕೂಡ ಇಲ್ಲಿ ತೆರೆದುಕೊಂಡಿದೆ. ಏನೆಲ್ಲ ವಸ್ತುಗಳನ್ನು ಇಲ್ಲಿ ಅವರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅಂತ ಕೇಳಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಚೆಲುವರಂಗಪ್ಪ ಅಂತ, ಸಹಾಯಕ ಕೃಷಿ ನಿರ್ದೇಶಕರು, ಪುತ್ತೂರು. ಓಕೆ ಸರ್, ಇಲ್ಲಿ ಯಾವೆಲ್ಲ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೀರಾ? ಮುಖ್ಯವಾಗಿ ಈ ಒಂದು ನಮ್ಮ ಕೃಷಿ ಮೇಳದಲ್ಲಿ ವಸ್ತು ಪ್ರದರ್ಶನಕ್ಕೆ ನಾವು ಮೊದಲನೇದಾಗಿ ಹೇಳಬೇಕು ಅಂತಂದರೆ ಒಂದು ಗದ್ದೆ ನಾಟಿ ಮಾಡೋ ಅಂಥ ಒಂದು ಮಷಿನ್ನು. ತಮ್ಮೆಲ್ಲರಿಗೂ ಗೊತ್ತಿದೆ, ಕಾಲಕ್ರಮೇಣ ವರ್ಷದಿಂದ ವರ್ಷಕ್ಕೆ ಈ ಭತ್ತದ ಕೃಷಿ ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೆ ಹಲವಾರು ಸಮಸ್ಯೆಗಳಿದ್ದರಿಂದ ಇದು ಕಡಿಮೆ ಆಗ್ತಿದೆ. ಅದರಲ್ಲಿ ಮುಖ್ಯವಾದ ಸಮಸ್ಯೆ ಕೂಲಿಕಾರರ ಸಮಸ್ಯೆ. ಸೊ ಅದನ್ನು ನೀಗಿಸೋಕ್ಕೋಸ್ಕರ ನಮ್ಮ ರೈತರೇ ಈ ಒಂದು ಸಸಿ ಮಡಿನ ತಯಾರಿ ಮಾಡಿ ನಾಟಿ ಮಷೀನಿಂದ ಒಂದು ನಾಟಿ ಮಾಡ್ಕೋಬೇಕಾಗುತ್ತೆ. ಸೊ ಇದ್ರಲ್ಲಿ ಮುಖ್ಯವಾಗಿ ನಾವೇನು ಅಂತಂದರೆ, ನಮ್ಮ ಒಬ್ಬರು ರೈತರು, ಆರ್ಯಾಪು ಗ್ರಾಮದ ಒಬ್ಬ ರೈತರು, ಸೊ ಅವರೇ ಈ ಮಷೀನ್ನ ತಗೊಂಡಿದ್ದಾರೆ. ಮತ್ತು ಅವರೇನೆ ಸಸಿ ಮಡಿನೂ ಮಾಡಿ ರೈತರ ಗದ್ದೆಗೆ ಹೋಗಿ ರೈತರು ಗದ್ದೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು, ಇವರೇ ನಾಟಿ ಮಾಡ್ಕೊಂಡು ಬರೋಂಥ ಒಂದು ವ್ಯವಸ್ಥೆ ಇದೆ. ಸೊ ನಾವು ಈ ಮುಖಾಂತರ ಅವರಿಗೆ ಸ್ವಲ್ಪ ಹೆಚ್ಚಿನ ಉತ್ತೇಜನ ಕೊಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಈ ಒಂದು ನಿಟ್ಟಿನಲ್ಲಿ ನಮಗೆ ಭತ್ತದ ಬೆಳೆ ಕಡಿಮೆ ಆಗ್ತಿರೋದ್ರಿಂದ ಸೊ ಅವ್ರನ್ನ ಉತ್ತೇಜನ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಅವ್ರನ್ನೂ ಕರೆಸಿದ್ದೀವಿ ಇಲ್ಲಿ. ಅವ್ರನ್ನ ಫೋನ್ ನಂಬರು ಸಮೇತ ಅಲ್ಲಿದೆ. ಆ ಫೋನ್ ನಂಬರ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ
ಮುಂದಿನ ಹಂಗಾಮಿನಲ್ಲಿ ಖಂಡಿತವಾಗ್ಲೂ ಈ ಭತ್ತದ ಕೃಷಿ ಅವ್ರಿಗೆ ನಾಟಿ ಮಾಡಿಕೊಡ್ತಾರೆ. ಸೊ ಇದ್ರ ಜೊತೆಗೆ ನಮ್ಮ ಕೃಷಿ ಇಲಾಖೆಯಲ್ಲಿ ವಿತರಣೆ ಮಾಡ್ತಕ್ಕಂಥ ಸಹಾಯಧನದಲ್ಲಿ ನೋಡಿರ್ಬೋದು, ಪವರ್ ಸ್ಪ್ರೇಯರ್ ಇರ್ಬೋದು, ಅದೇ ರೀತಿ ಪವರ್ ವೀಡರ್ ಇರ್ಬೋದು, ಹಳ ಕೊಚ್ಚಕ್ಕೆ ಅಂದರೆ ಕಳೆಗಳನ್ನು ತೆಗೆಯೋಕ್ಕೆ, ಅದೇ ರೀತಿ ಲೋಡ್ ಕಾರ್ಟ್ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಬೆಳೆಗೆ ತುಂಬ ಉಪಯುಕ್ತವಾದದ್ದು. ಸೊ ಅಡಿಕೆ ಕಿತ್ತ ನಂತರ ಈ ಜಮೀನಿಂದ ಒಂದು ಅಂಗಳಕ್ಕೆ ತರದಿರ್ಬೋದು, ಮತ್ತು ಯಾವುದಾದ್ರೂ ಗೊಬ್ಬರನ ನಮ್ಮ ಅಂಗಳದಿಂದ ಕ್ಷೇತ್ರಕ್ಕೆ, ಒಂದು ಅಡಿಕೆ ಕ್ಷೇತ್ರಕ್ಕೆ ತಗೊಂಡೋಗೋಕ್ಕೆ ಇದೆಲ್ಲವಕ್ಕೂ ಉಪಯೋಗ ಇದೆ. ಸೊ ಇದ್ರ ಜೊತೆಗೆ ನಾವು ತುಂಬ ಒಂದು ತಾಂತ್ರಿಕ ಮಾಹಿತಿನೂ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಅಜೋಲಾ ಬೆಳೆಯುವಂಥದ್ದು, ಮತ್ತು ಕೀಟನಾಶಕಗಳನ್ನು ಬಳಕೆ ಮಾಡಬೇಕಾದ್ರೆ ಯಾವ ರೀತಿ ನಾವು ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋದು, ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡಬೇಕಾದ್ದು, ಮತ್ತು ಜೈವಿಕ ಗೊಬ್ಬರಗಳನ್ನ ಹೆಚ್ಚಾಗಿ ಉಪಯೋಗಿಸ್ಬೇಕು ಅನ್ನೋದು. ಸೊ ಅದೇ ರೀತಿ ಈ ಸೂಕ್ಷ್ಮ ನಮ್ಮ ಒಂದು ಮೈಕ್ರೋ ಇರಿಗೇಷನ್ ಯೋಜನೆಯಲ್ಲಿ ಒಂದು ಪೈಪ್ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಈ ರೀತಿ ತಾಂತ್ರಿಕ ಮಾಹಿತಿನೆಲ್ಲ ಅಲ್ಲಿ ಹಾಕಿದ್ದೀವಿ. ಇದರ ಜೊತೆಗೆ ಮುಖ್ಯವಾಗಿ ನೋಡಿ, ನಾವೊಂದು ಬೆಳೆ ಸಮೀಕ್ಷೆ ಒಂದು ಪ್ರತಿ ವರ್ಷವೂ ನಮ್ಮ ರೈತರೇ ಜಮೀನಿನಲ್ಲಿ ಅವರ ಜಮೀನಿನಲ್ಲಿ ಅವರೇ ಬೆಳೆ ಸಮೀಕ್ಷೆನ ಮಾಡ್ಕೊಳ್ತಕ್ಕಂಥ ಒಂದು ಬೆಳೆ ಸಮೀಕ್ಷೆ ಬಗ್ಗೆನೂ ನಾವೊಂದು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ಮೇಡಮ್. ಥ್ಯಾಂಕ್ ಯು. ತೋಟಗಾರಿಕಾ ಇಲಾಖೆ, ಜಿಲ್ಲಾ ಪಂಚಾಯತ್ ಇಲ್ಲಿಯ ಒಂದು ಸ್ಟಾಲನ್ನು ಕೂಡ ನೀವು ಸಸ್ಯ ಜಾತ್ರೆಗೆ ಬಂದ್ರಿ ಅಂತ ಹೇಳಿದರೆ ನೋಡ್ಬೋದಾಗಿದೆ. ಇಲ್ಲಿ ಒಂದಿಷ್ಟು ಗಿಡಗಳನ್ನ ಇಟ್ಟಿದ್ದಾರೆ, ಇದರ ಬಗ್ಗೆ ಮಾಹಿತಿಯನ್ನು ಕೇಳಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ನಮಸ್ಕಾರ, ನಾನು ಶಿವಪ್ರಕಾಶ್, ಸಹಾಯಕ ತೋಟಗಾರಿಕಾ ನಿರ್ದೇಶಕನಾಗಿ ತೋಟಗಾರಿಕಾ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಇಲ್ಲಿ ಸ್ಟಾಲಲ್ಲಿ ಕೃಷಿಕರಿಗೆ ಅನುಕೂಲವಾಗುವಂಥ ಯಾವೆಲ್ಲ ಗಿಡಗಳು ಸಿಗುತ್ತೆ, ಯಾವೆಲ್ಲ ವಿಚಾರಗಳು ಸಿಗುತ್ತೆ? ನಮಗೆ ತೋಟಗಾರಿಕಾ ಇಲಾಖೆಯಿಂದ ಸರ್ಕಾರದ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇರ್ತೇವೆ. ಮುಖ್ಯವಾಗಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅನ್ನುವಂಥ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಇದರಲ್ಲಿ ನಾವು ತೋಟದ ಬೆಳೆಗಳ ಪ್ರದೇಶ ವಿಸ್ತರಣೆಗೆ ಸಹಾಯಧನ ಕೊಡುವಂಥ ಕಾರ್ಯಕ್ರಮಗಳಿದೆ. ಮುಖ್ಯವಾಗಿ ಪ್ಲಾಂಟೇಶನ್ ಬೆಳೆಗಳಲ್ಲಿ ಅಡಿಕೆ ಮುಖ್ಯವಾದ ಬೆಳೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದರಲ್ಲಿ ಬೆಳೀತಕ್ಕಂಥ ಅಂತರ್ ಬೆಳೆಗಳಾದ ಕಾಳುಮೆಣಸು ಮತ್ತು ಕೊಕ್ಕೋಗೆ ಸಹಾಯಧನ ಕೊಡುವಂಥ ಕಾರ್ಯಕ್ರಮ ಇದೆ. ಜೊತೆಗೆ ಖಾಲಿ ಪ್ರದೇಶದಲ್ಲಿ ನಾವು ಗೇರು ಬೆಳೆಯನ್ನು ಪ್ರದೇಶ ವಿಸ್ತರಣೆ ಮಾಡಲಿಕ್ಕೆ ಸಹಾಯಧನ ಕೊಡುವಂಥ ಕಾರ್ಯಕ್ರಮ ಇರ್ತದೆ. ಇನ್ನು ಇತರ ಅಡಿಕೆಯೇತರ ಬೆಳೆಗಳ ಒಂದು ಉತ್ತೇಜನಕ್ಕಾಗಿ ಇರುವಂಥ ಯೋಜನೆಯಲ್ಲಿ ತಾಳೆ ಬೆಳೆ ಅಭಿವೃದ್ಧಿ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಇದರಲ್ಲಿ ನಾವು ತಾಳೆ ಬೆಳೆಗಳ ಗಿಡಗಳಿಗೆ ಕೂಡ ಸಹಾಯಧನ ಕೊಡುವಂಥ ಕಾರ್ಯಕ್ರಮಗಳು ಇರ್ತದೆ. ಇನ್ನು ಪುನಶ್ಚೇತನ ಕಾರ್ಯಕ್ರಮ ಅಂದರೆ ಈಗಾಗಲೇ ಎಕ್ಸಿಸ್ಟಿಂಗ್ ಇರುವಂಥ ತೋಟಗಳ ಅಭಿವೃದ್ಧಿ, ಅದರಲ್ಲಿ ಮುಖ್ಯವಾಗಿ ಕಾಳುಮೆಣಸಿನ ಪುನಶ್ಚೇತನ ಅನ್ನುವಂಥ ಕಾರ್ಯಕ್ರಮ ಇದೆ. ಅದಕ್ಕೂ ಕೂಡ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೇವೆ. ಇವು ಮುಖ್ಯವಾದಂಥ ಗಿಡಗಳು ಪ್ರದೇಶ ವಿಸ್ತರಣೆಯಡಿ ನಾವು ಕೊಡ್ತಕ್ಕಂಥದ್ದು. ಇಲ್ಲಿ ಬರಬೇಕಾದ್ರೆ ನಮಗೆ ಜೇನು ಪೆಟ್ಟಿಗೆ ಕೂಡ ಕಾಣ್ತಾ ಇದೆ. ಹೌದು, ತೋಟಗಾರಿಕೆಯಲ್ಲಿ ಜೇನಿನ ಪಾತ್ರ ಬಹಳ ಮಹತ್ತರವಾದಂಥದ್ದು. ಇಲ್ಲೂ ಎರಡು ದೃಷ್ಟಿಯಿಂದ ಈ ಒಂದು ಜೇನು ಅಭಿವೃದ್ಧಿ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇದು ರಾಜ್ಯ ವಲಯ ಮತ್ತು ಜಿಲ್ಲಾ ವಲಯ ಯೋಜನೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ. ಇಲ್ಲಿ ಜೇನು ಸಾಕಾಣಿಕೆಗೆ ರೈತರಿಗೆ ಜೇನು ಪೆಟ್ಟಿಗೆಗಳನ್ನು ಖರೀದಿ ಮಾಡುವುದಕ್ಕೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಜೇನು ಅವರು ಜೇನಾಗಿ ಕೂಡ ಉಪಯೋಗ ಮಾಡ್ಬೋದು. ಇನ್ನು ಜೇನು ಸಾಕಾಣಿಕೆ ಮಾಡೋದ್ರಿಂದ ತೋಟದ ಬೆಳೆಗಳಲ್ಲಿ ಪರಾಗಸ್ಪರ್ಶ ಆಗಿ ಅದರ ಒಂದು ಉತ್ಪಾದನೆ ಬಹಳಷ್ಟು ಜಾಸ್ತಿ ಆಗ್ತದೆ. ಈ ಒಂದು ದೃಷ್ಟಿಯಿಂದ ಕೂಡ ಇದರ ಒಂದು ಉತ್ತೇಜನಕ್ಕೆ ಸಹಾಯಧನ ಇದೆ. ಪ್ರತಿ ಪೆಟ್ಟಿಗೆಗೆ 75% ಅಂತೆ ಸಹಾಯಧನ ಮತ್ತು ಪರಿಶಿಷ್ಟ ಜಾತಿ ಪಂಗಡ ರೈತರಿಗೆ 90%ವರೆಗೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಓಕೆ ಸರ್, ಥ್ಯಾಂಕ್ ಯು. ಕೃಷಿ ಇಲಾಖೆ, ತೋಟಗಾರಿಕೆ ಹಾಗೆಯೇ ಮೀನುಗಾರಿಕಾ ಇಲಾಖೆಯ ಸ್ಟಾಲನ್ನು ಕೂಡ ನೀವು ಸಸ್ಯ ಜಾತ್ರೆಗೆ ಬಂದ್ರಿ ಅಂತ ಹೇಳಿದ್ರೆ ನೋಡ್ಬೋದಾಗಿದೆ. ಅಕ್ವೇರಿಯಮಲ್ಲಿ ಮೀನನ್ನು ಹಾಕಿದ್ದಾರೆ, ಅದ್ರ ಜೊತೆಗೆ ಮಾಹಿತಿಯನ್ನು ಕೂಡ ತಿಳ್ಕೊಳ್ಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಶ್ರೇಯಸ್ ಅಂತ, ನಾನು ಫಿಶರೀಸ್ ಡಿಪಾರ್ಟ್ಮೆಂಟಿನಲ್ಲಿ. ಈಗ ನಾವು 2 ಅಕ್ವೇರಿಯಂನಲ್ಲಿ ಇಟ್ಟಿದ್ದೇವೆ, ಅಲಂಕಾರಿಕ ಕೃಷಿ ಅಂತ ಹೇಳಿ. ಇದರ ಹೆಸರು ಮಲ್ಲಿ ಮತ್ತು ಇದರ ಹೆಸರು ಕಾಟನ್ ಕ್ರಾಪ್ ಅಂತ ಹೇಳಿ. 2 ಅಲಂಕಾರಿಕ ಫಿಶ್. ಇದು ಅಂದರೆ ಸೇಲಿಗಿಲ್ಲ, ಜಸ್ಟ್ ಶೋ ಮಾಡಲಿಕ್ಕೆ ಇರೋದು. ಅಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ವಸತಿ ಯೋಜನೆ ಆ ಥರ ಸ್ಕೀಮ್ ಇದೆ. ನಂತರ ಇದು ಮಹಿಳಾ SC STಗಳಿಗೆ ಐಸ್ ಬಾಕ್ಸ್ ಫ್ರೀಯಾಗಿ ಕೊಡ್ತೇವೆ. ಅದರ ನಂತರ ಬಲೆ ಸಿಗ್ತದೆ. ನಮ್ಮ ಪುತ್ತೂರು, ಸುಳ್ಯ, ಕಡಪ ಮತ್ತು ಬೆಳ್ತಂಗಡಿಯಲ್ಲಿ ಫಿಶರೀಸ್ ಡಿಪಾರ್ಟ್ಮೆಂಟ್ ಒಂದೇ ಇರೋದು. ತಾಲೂಕು ಪಂಚಾಯತ್ ಫಸ್ಟ್ ಬಿಲ್ಡಿಂಗ್ ಅಲ್ಲೇ ಇರೋದು. ನಂತರ ಹೌಸಿಂಗ್ ಸ್ಕೀಮ್ ಇದೆ. SC STಗೆ 1.75 ಮನೆ ಹೊಸತಾಗಿ ಮನೆ ಕಟ್ಟುವವರಿಗೆ, ಮತ್ತು ಜನರಲಲ್ಲಿ 1,20,000 ಮನೆ ಕಟ್ಟುವವರಿಗೆ ಸಹಾಯಧನ ಅಂತ ಸಿಗ್ತಾ ಉಂಟು. ಈ ವರ್ಷದ್ದು ಕ್ಲೋಸ್ ಆಯಿತು, ಸುಳ್ಯ ಮತ್ತು ಪುತ್ತೂರು. ಇನ್ನೂ ಬರಬೇಕಷ್ಟೇ ನೆಕ್ಸ್ಟ್ ವರ್ಷ. ಅಂದರೆ ನಮ್ಮ ಕಡೆ ಬಂದರೆ ಒಂದು 500 ಮೀನು ಫ್ರೀ ಕೊಡ್ತೇವೆ, ನಮ್ಮ ಡಿಪಾರ್ಟ್ಮೆಂಟಿಂದ ಫ್ರೀ ಕೊಡ್ತೇವೆ. ಅಂದರೆ ಲಾಸ್ಟ್ ಟೈಮು ಜುಲೈ ತಿಂಗಳಲ್ಲಿ ಕೊಟ್ಟದ್ದು, MLA ಸರ್ ಮುಖಾಂತರ ಕೊಟ್ಟದ್ದು ನಾವು. ಇನ್ನು ನೆಕ್ಸ್ಟ್ ಜುಲೈಯಲ್ಲಿ ಏನಾದರೂ ಕೊಡ್ಬೋದು.
ಮೈಸೂರು ವಿಭಾಗ ಮಟ್ಟದ ಸಸ್ಯ ಜಾತ್ರೆ ಕೃಷಿ ಮೇಳ ಹತ್ತೂರಿನ ಜನರನ್ನ ಆಕರ್ಷಿಸ್ತಾ ಇದೆ. ಇದರ ಜೊತೆಗೇನೆ ಪ್ರಮುಖ ಆಕರ್ಷಣೆ ಅನ್ನೋ ರೀತಿಯಾಗಿ 10 ಸ್ಟಾಲ್ಗಳು ಕೂಡ ತೆರೆದುಕೊಂಡಿದೆ. ನಮ್ಮ ಪುತ್ತೂರಿನಲ್ಲಿ ನಡೀತಾ ಇರುವಂತಹ ಕೃಷಿ ಮೇಳದಲ್ಲಿ ವಿದೇಶಿ ಪ್ರಜೆಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಅನ್ನೋವಂಥದ್ದು ಇನ್ನೊಂದು ಆಕರ್ಷಣೆ. ವಿದೇಶಿ ಪ್ರಜೆ ಒಬ್ಬರಿದ್ದಾರೆ, ಮಾತಾಡಿಸ್ಬೇಕು. ಹಾಯ್, ಯುವರ್ ಸ್ವೀಟ್ ನೇಮ್ ಪ್ಲೀಸ್? Lily. ಓಕೆ, ವೇರ್ ಆರ್ ಫ್ರಮ್? I'm from England. I've only been here for a few days, so I'm still learning How do you know about that Sasya Mela? about the event. The people that I'm staying with told me about it, and I wanted to visit. ಓಕೆ ಸರ್, ನೀವು ಕರ್ಕೊಂಡು ಬಂದಿದ್ದ ಹೇಗೆ? ನಿಮ್ಮ ಇದರಲ್ಲಿ ಬಂದಿದ್ದ ಹೇಗೆ? ಅಲ್ಲ ನಮಗೆ ಅವರು ಇಲ್ಲಿ ಸಿಕ್ಕಿದ್ರು, ಹಾಗೆ ಅದ್ರ ಬಗ್ಗೆ ಎಲ್ಲ ಕೇಳುವ ಮತ್ತೆ ಎಲ್ಲ ಸ್ಟಾಲ್ಗಳನ್ನು ತೋರಿಸುವ ಅಂತ. ಹಾಗೆ ಹೌದು, ತುಂಬಾ ಖುಷಿ ಪಟ್ರು. ಈಗ ಎನಿಮಲ್ಸ್ ಎಲ್ಲ ನೋಡುವ ಅಂತ ಹೇಳಿದ್ರು, ಹಾಗೆ ಅಲ್ಲಿ ಕರ್ಕೊಂಡು ಹೋಗುವ ಅಂತ ಇದ್ದೇವೆ. ಮತ್ತೆ ಇಲ್ಲಿ ಅದು ಎಲ್ಲ ತೋರಿಸಿದೆ, ಅಂದ್ರೆ ಇಲ್ಲಿ ಕುಂಬಾರಿಕೆ ಎಲ್ಲ ಇದೆಲ್ಲ, ಮತ್ತೆ ಅಡಿಕೆ ಅದು ಖುಷಿ ಪಟ್ರು. ಏನಂದ್ರೆ ಅಡಿಕೆ ಚಿಪ್ಪಿನಿಂದ ಮಾಡಿದ ಸೌಟು, ಮತ್ತೆ ಈ ಮುಟ್ಟಾಳೆ ಅಡಿಕೆ ಎಲ್ಲ ಇಂದ ಮಾಡಿದಂಥದ್ದು, ಅದೆಲ್ಲ ತುಂಬ ನೋಡಿ ಖುಷಿ ಪಟ್ರು. ಹೀಗೂ ಮಾಡ್ಬೋದಲ್ಲ ಅಂತ ಹೇಳಿದ್ರು. ಇಲ್ಲ ಮಾಡಲಿಲ್ಲ, ಹನಿ ಬಗ್ಗೆ ಎಲ್ಲ ತಿಳ್ಕೊಂಡ್ರು. ಈಗ ತೋರಿಸ್ತಾ ಇದ್ದೇವೆ ಅಷ್ಟೇ. ಹಾಗೆ ನೋಡ್ಬೇಕಿನ್ನು. ನಮಸ್ತೆ ಸರ್, ನಿಮ್ಮ ಹೆಸರು? ವಿಶ್ವನಾಥ್ ಭಟ್, ಎಲ್ಲಿಂದ? ಪುತ್ತೂರಿನವರೇ? ಕೊಯ್ಲಾ. ಹೇಗೆ ಅನಿಸ್ತು ಸರ್ ಸಸ್ಯ ಜಾತ್ರೆ? ಒಳ್ಳೆದುಂಟು. ನೋಡಿ, ಎಷ್ಟು ಗಂಟೆಗೆ ಬಂದ್ರಿ? ನಾನೀಗ 2:30 ಗಂಟೆಗೆ ಬಂದಿದ್ದು. ಎಲ್ಲ ಸ್ಟಾಲ್ಗಳನ್ನ ನೋಡಿದ್ರಾ? ನೋಡ್ತಾ ಇದ್ದೇನೆ. ಏನ್ ತಗೊಂಡ್ರಿ? ಏನು ತಗೊಳ್ಳಿಲ್ಲ, ಈಗ ತಗೊಳ್ಬೇಕು. ಏನು ಇದನ್ನು ನೋಡಿಕೊಂಡು ಓಕೆ ಸರ್. ಈಗ ಒಂದ್ಸಲ ನೋಡಿಕೊಂಡು ಯಾವುದೆಲ್ಲ ಉಂಟು ಐಟಮ್ ಉಂಟು ಅಂತ ನೋಡಿ ಬೇಕಾದ ನೋಡಿ ತಗೊಳ್ಳೋದು. ಕೃಷಿಗೆ ಅನುಕೂಲ ಆಗುವಂತಹ ಸ್ಟಾಲ್ಗಳನ್ನ ಹಾಕಿದ್ದಾರೆ. ನಾವು ಸಿಕ್ಕಲಿಲ್ಲ ಈಗ ಕೃಷಿಗೆ ಅನುಕೂಲ ಆಗುವಂಥದ್ದು. ಅದು ಇದೆ, ಒಳ್ಳೆದಾಗಿ ಉಂಟು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಿದ್ಧಗಿರಿ ನ್ಯಾಚುರಲ್ಸ್ ಸ್ಟಾಲ್ ಇದೆ, ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ ಅಮ್ಮ. ಹೆಸರು ಸರ್? ರಾಮ್ ಪ್ರಸಾದ್ BS ಅಂತ. ನಿಮ್ಮ ಸ್ಟಾಲ್ಗೆ ಬಂದ್ರಿ ಅಂತ ಹೇಳಿದ್ರೆ ಏನೆಲ್ಲ ಐಟಮ್ಗಳು ಇಲ್ಲಿ ಸಿಗುತ್ತೆ? ನೋಡಿ ಅಮ್ಮ, ಇವತ್ತು ಸಿದ್ಧಗಿರಿ ನ್ಯಾಚುರಲ್ಸ್ ಅಂತ ಹೇಳುವಂಥ ಕಾನ್ಸೆಪ್ಟ್ ಕನ್ನೇರಿ ಶ್ರೀಗಳು ಅಂದರೆ ಕಾಡಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳುವಂಥದ್ದು ಹೆಚ್ಚಿನವರಿಗೆ ಗೊತ್ತಿದೆ. ಗೊತ್ತಿಲ್ಲದ್ರೂ ನಾನು ಸಣ್ಣ ಪರಿಚಯ ಹೇಳ್ತೇನೆ. ಮಹಾರಾಷ್ಟ್ರದ ಕೊಲ್ಲಾಪುರದ ಕನ್ನೇರಿ ಹೇಳುವಂಥ ಒಂದು ಭಾಗ, ಆ ಭಾಗದಲ್ಲಿ ಶ್ರೀಗಳು ಸರಿಸುಮಾರು 2,000 ರೈತರನ್ನು, ಸಾವಯವ ರೈತರನ್ನು ಒಗ್ಗೂಟು ಮಾಡಿಕೊಂಡು ದೇಶೀಯ ನೈಸರ್ಗಿಕವಾಗಿ ಮಾಡಿರತಕ್ಕಂಥ ಕೃಷಿ ಪದ್ಧತಿಯನ್ನು ಅಳವಡಿಸಿರತಕ್ಕಂಥದ್ದು. ವಿಶೇಷವಾಗಿ ಗೋ ಆಧಾರಿತ ಕೃಷಿಗೆ ಸಂಪೂರ್ಣ ಬೆಂಬಲ ಕೊಡುವ ದೃಷ್ಟಿಯಿಂದ ಶ್ರೀಗಳು ಅವರ ಮಠದಲ್ಲಿ ಹೆಚ್ಚು ಕಮ್ಮಿ 5,000 ದೇಶೀಯ ಗೋಗಳನ್ನು, ಆಕಳುಗಳನ್ನು ಸಾಕಿ ರೈತರಿಗೆ ಪ್ರೋತ್ಸಾಹ ಕೊಡುವಂತಹ ವಿಚಾರ ಬಗ್ಗೆ, ರೈತರಿಗೆ ತರಬೇತಿಯನ್ನು ಕೊಡುವಂಥ ವಿಚಾರ ಕೂಡ ಅವರು ಮಾಡ್ತಿದ್ದಾರೆ. ಆದ್ದರಿಂದ ಅವರ ಸಿದ್ಧಗಿರಿ ನ್ಯಾಚುರಲ್ ಯಾಕೆ ವಿಶೇಷ ಅಂತ ಹೇಳಿದರೆ, ಇವು ಸಿದ್ಧಗಿರಿ ನ್ಯಾಚುರಲ್ ಹೇಳುವಂಥದ್ದು ಏನು ಪ್ರಾಡಕ್ಟ್ ಅವರು ಕೊಟ್ಟಿದ್ದಾರೆ, ಅವರ ಫ್ರಾಂಚೈಸಿನ ನಾವು ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ನಾವು ದಕ್ಷಿಣ ಕನ್ನಡದಲ್ಲಿ ಮೊನ್ನೆ ಉದ್ಘಾಟನೆಗೊಂಡಿದೆ 4ನೇ ತಾರೀಕು ಜನವರಿ. ಇಲ್ಲಿರತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ ಯಾವುದೋ ಒಂದು ಕಂಪನಿಯ 24/7 ಅಥವಾ 365 ಡೇಟ್ ಹೇಳುವಂಥದ್ದು ಅಲ್ಲ, ಅವರದೇ ಆಗಿರತಕ್ಕಂಥ ರೈತರ ಒಂದು ದೊಡ್ಡ ಗುಂಪನ್ನು ರಚಿಸಿ ಆ ಮೂಲಕ ಸಾವಯವ ಉತ್ಪನ್ನಗಳನ್ನು ತಯಾರು ಮಾಡಿ ನಮ್ಮ ಮಳಿಗೆಗಳಿಗೆ ಕೊಡುವಂಥ ವಿಚಾರ. ಇಲ್ಲಿ ಏನೆಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ? ಇಲ್ಲಿ ಮೇಡಮ್ ಸೋಪಿಂದ ಹಿಡಿದು ಸೊಳ್ಳೆ ಬತ್ತಿವರೆಗೆ ಎಲ್ಲವೂ ರಾಸಾಯನಿಕ ರಹಿತ, ವಿಷರಹಿತವಾದಂತಹ ಉತ್ಪನ್ನಗಳು. ಜೊತೆಗೆ ಆಹಾರ ಪದಾರ್ಥಗಳು ಅಂತ ಹೇಳಿದರೆ ಎಲ್ಲವೂ ಸಿಗತ್ತೆ. ಏನು ಈಗ ಪ್ರಾರಂಭ ಹಂತದಲ್ಲಿ 280 ಪ್ರಾಡಕ್ಟ್ ನಮ್ಮ ಶಾಪಿಗೆ ಅವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅಂದರೆ ಬರೀ 1 ತಿಂಗಳ ಒಳಗಾಗಿ ನಾವು ಸಾವಯವ ಏನು ಒಂದು ವಾರದಲ್ಲಿ ಒಂದು ಸರಿ ನಾವು ತರಕಾರಿಯನ್ನು ಸಾವಯವ ರಹಿತ ಸಂತೆಯನ್ನು ಮಾಡುವಂಥದ್ದು ಕೂಡ ನಾವು ಆಲೋಚನೆ ಮಾಡಿದ್ದೇವೆ. ಅದು ಕೂಡ ಒಂದು ತಿಂಗಳೊಳಗಾಗಿ 100ಕ್ಕೆ 100 ಯಶಸ್ವಿ ಆಗ್ತೇವೆ. ಮತ್ತು ಸಿರಿಧಾನ್ಯಗಳಿದೆ, ಎಲ್ಲ ಏನೆಲ್ಲ ಸಿಗತ್ತೆ ಅದೆಲ್ಲವೂ ಒಂದು ಸಿದ್ಧಗಿರಿ ಅಂತ ಹೇಳಿದರೆ ಒಂದು ಸಿದ್ಧಗಿರಿಯ ಒಂದು ಉತ್ಪನ್ನ ಇದೆ. ಜೊತೆಗೆ ಸಿದ್ಧಗಿರಿಯವರು ರೆಕಮೆಂಡ್ ಮಾಡಿರತಕ್ಕಂಥ ರೈತರು ಅವರೇ ಬೆಳೆಸಿರ್ತಕ್ಕ, ಉದಾಹರಣೆಗೆ ಇವಾಗ ನೀವು ನೋಡಿರ್ಬೋದು, ಇದು ಪುಣ್ಯಕೋಟಿ ಹೇಳುವಂಥ ಒಂದು ಸಂಸ್ಥೆ, ಹಾವೇರಿಯ ಒಂದು ಸಂಸ್ಥೆ, ಸ್ವದೇಶಿ ಮಳಿಗೆ, ಅವರು ಶಿಗ್ಗಾವಿಯವರು ಅವರು ತಯಾರು ಮಾಡಿರತಕ್ಕಂಥ ಸಾವಯವ ಉತ್ಪನ್ನವನ್ನು ಸಿದ್ಧಗಿರಿಯ ಲ್ಯಾಬಿನವರು ಪರೀಕ್ಷೆ ಮಾಡಿ 100ಕ್ಕೆ 100 ಸಾವಯವ ಅಂತ ಹೇಳಿ ಒಪ್ಪಿಗೆ ಕೊಟ್ಟ ಮೇಲೆ ಅವರ ಕೈಯಿಂದ ನಾವು ಈ ಪ್ರಾಡಕ್ಟನ್ನು ತಗೊಳ್ತಿದ್ದೇವೆ. ಹೊರತು ಯಾರದೋ ಒಬ್ಬರು ದಾರಿಯಲ್ಲಿ ಹೋಗುವಂಥ ತಂದು ನನ್ನ ಪ್ರಾಡಕ್ಟ್ ಸಾವಯವ ಇದೆ, ಸ್ವದೇಶಿ ಇದೆ ಅಂತ ಹೇಳಿ ತಂದು ನಮ್ಮ ಮಳಿಗೆಯಲ್ಲಿ ಮಾರುವ ಹಾಗಿಲ್ಲ. ಯಾರೋ ಒಬ್ಬರು ಕೊಟ್ಟರೆ ಅವರು ಸಿದ್ಧಗಿರಿಯವರ
ರೆಕಮೆಂಡೇಶನ್ ತಗೊಂಡು ಲ್ಯಾಬಿನಲ್ಲಿ ಪರೀಕ್ಷೆ ಮಾಡಿ ಅದು ಯಶಸ್ವಿ ಆದಮೇಲೆ ಆ ಪ್ರಾಡಕ್ಟನ್ನು ತಂದು ನಾವು ಸಿದ್ದಗಿರಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಅವಕಾಶ ಇದೆ ಹೊರತು ಯಾರು ತಂದದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ಭಾಗದಲ್ಲಿ ರೈತರು ನಾವು ಸಂಪರ್ಕ ಮಾಡಿಕೊಟ್ಟು ಅವರ ರೈತರು ಬೆಳೆದಿರತಕ್ಕಂಥ ಉತ್ಪನ್ನಗಳ ಮತ್ತು ಮಣ್ಣಿನ ಸ್ಯಾಂಪಲ್ ಅದನ್ನು ನಾವು ಸಿದ್ದಗಿರಿಯ ಲ್ಯಾಬಲ್ಲಿ ಕಳಿಸಿ ಅಲ್ಲಿ ಯಶಸ್ವಿ ಆದ ತಕ್ಷಣ ನಂತರ ನಾವು ಅದನ್ನು ಈ ಭಾಗದ ರೈತರಿಗೆ ಈ ಭಾಗದ ಗ್ರಾಹಕರಿಗೆ ಕೊಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ರೆಸ್ಪಾನ್ಸ್ ನೋಡಿ ಪ್ರಾರಂಭದಲ್ಲಿ ಕೆಲವು ವಿಚಾರ ಅಮೃತ ಹೇಳುವಂಥದ್ದು ಅಷ್ಟು ಸುಲಭವಾಗಿ ಎಲ್ಲರಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಮೃತ ಹೇಳುವಂಥದ್ದು ಅದು ತಲುಪಬೇಕಾದ್ರೂ ಅಷ್ಟೇ ಪುಣ್ಯ ಬೇಕು. ಪ್ರಾರಂಭದಲ್ಲಿ ನಮಗೆ ಸ್ವಲ್ಪ ಕಷ್ಟ ಇದೆ, ಆದರೆ ನಾವು ಖಂಡಿತವಾಗಿ 2 ತಿಂಗಳಲ್ಲಿ ಪುತ್ತೂರಿನ ಹೆಚ್ಚಿನ ಗ್ರಾಹಕರಿಗೆ ಯಾವ ಒಂದು ಸಾವಯವ ಕಾನ್ಸೆಪ್ಟ್ ಇಟ್ಟುಕೊಂಡು ಬಂದಿದ್ದಾರ ಅಂಥ ಪ್ರಾಮಾಣಿಕ ಗ್ರಾಹಕರಿಗೆ ಪ್ರಾಮಾಣಿಕವಾಗಿ ಸೇವೆ ಕೊಡ್ತೇವೆ ಅಂತ ಹೇಳುವಂಥದ್ದು ವಿಶ್ವಾಸ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಪುತ್ತೂರಿನಲ್ಲಿ ಬೊಳುವಾರು ಹೇಳುವಂಥ ಮಯೂರ ಇನ್ಲ್ಯಾಂಡ್ನ ಪಕ್ಕದಲ್ಲಿ ಪದ್ಮ ಸೋಲಾರ್ ಅಂತ ಹೇಳುವಂಥ ಆಪೋಸಿಟ್ ನೀಕ್ಷಾ ಬಿಲ್ಡಿಂಗ್ ಅಂತ ಇದೆ. ಅದನ್ನು ಇನ್ನೊಂದು ರೀತಿ ಹೇಳುವಂಥದ್ದಿದ್ರೆ ಸೋಜಾ ಮೆಟಲ್ಸ್ ಅಂತ ಹೇಳುವಂಥ ಒಂದು ಅಂಗಡಿ ಇದೆ. ಅದರ ಹಿಂಭಾಗ ಒಂದು ಹೋಗ್ಲಿಕ್ಕೆ ಒಂದು ಈಗ ಅಲ್ಲಿ ಒಂದು ಇದು ದೊಡ್ಡ ಚರಂಡಿಯ ವ್ಯವಸ್ಥೆ, ಒಂದು ಅಜೀರ್ಣ ವ್ಯವಸ್ಥೆ ಇದೆ, ಜೀರ್ಣ ಆಗ್ತಾ ಇದೆ. ಆ ಭಾಗದಲ್ಲಿ ನಮ್ಮ ಅಂಗಡಿ. ಮತ್ತು ನಾವು ಸ್ವಲ್ಪ ಸಮಯದಲ್ಲಿ ಒಂದು ವಾರದೊಳಗಾಗಿ ನಮ್ಮ ಗೂಗಲ್ ಲೊಕೇಶನ್ ಕೂಡ ನಾವು ಮೆನ್ಷನ್ ಮಾಡ್ತೇವೆ. ಆಯ್ತು. ನಮಸ್ತೆ ಸರ್. ನಮಸ್ತೆ. ಹೇಗಿದೆ ಸರ್ ನಮ್ಮ ಪುತ್ತೂರಿನಲ್ಲಿ ನಡೀತಾ ಇರುವಂತಹ ಸಸ್ಯ ಜಾತ್ರೆ? ಬಹಳ ಸುಂದರವಾಗಿದೆ. ಮೊದಲಾಗಿ ನಾನು ಸುದ್ದಿ ಮಾಧ್ಯಮಕ್ಕೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಪುತ್ತೂರಿನ ಜನತೆಗೆ ಒಂದು ಇಲಾಖೆಯೊಟ್ಟಿಗೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮ, ದೊಡ್ಡ ಅಂದರೆ ಪುತ್ತೂರಿನ ಒಂದು 2ನೇ ಜಾತ್ರೆ ಅಂತಲೇ ಹೇಳ್ಬೋದು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಪುತ್ತೂರಿನ ಜನತೆಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನು, ಬೇಕಾಗುವಂಥ ಯಾವುದೇ ವಿಷಯಗಳಿರ್ಬೋದು ಅದನ್ನು ಪೂರೈಸುವಂಥ ಕೆಲಸ ಈ ಹಬ್ಬದ ಮೂಲಕ ಆಗ್ತಾಯಿದೆ. ತುಂಬ ಸಂತೋಷ. ಎಲ್ಲ ಸಂಘಟಕರಿಗೂ ನಾನು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಸ್ತೆ ಸರ್, ನಿಮ್ಮ ಹೆಸರು? ಓಮೇಶ್ ರೈ, ನಗರ. ಭಾಳ ಖುಷಿ ಆಯಿತು. ನಾವು ನಿನ್ನೆಯಿಂದ ಬರಬೇಕಂತ ಯೋಚನೆ ಮಾಡ್ತೇವೆ. ಇವತ್ತು ಆದಿತ್ಯವಾರ ಆದಮೇಲೆ ನಾವು ಮಕ್ಕಳನ್ನು ಕರ್ಕೊಂಡು ಬಂದೆ. ತುಂಬ ಎಂಜಾಯ್ ಮಾಡಿದರು. ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಕೂಡ ಒಂದು ಕೆಲವು ಐಟಮ್ ನಿನ್ನೆ ನಮ್ಮ ಸಂಬಂಧದವರು ಬಂದು ಬುಕ್ ಮಾಡಿದ್ದಾರೆ. ಭಾಳ ಖುಷಿಯಾಯಿತು. ಇಂಥ ಇನ್ನೂ ಕೂಡ ನೆಕ್ಸ್ಟ್ ಇಯರ್ ಕೂಡ ಇಂಥ ಒಂದು ಒಳ್ಳೆಯ ಆಯೋಜನೆ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸಾವಯವ ಆಗ್ರೋ ಕಿಂಗ್ ಪ್ಲಸ್ ಸ್ಟಾಲ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಮಾಹಿತಿಯನ್ನು ನೀಡಲಾಗ್ತಾ ಇರುವಂಥದ್ದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಿಮಗೆ ಅಡಿಕೆ ಕೃಷಿಯಲ್ಲಿ ಕಾಣಿಸಿಕೊಂಡಾಗ ಅವುಗಳಿಗೆ ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಉತ್ಪನ್ನ ಇದು. ಇದರ ಬಗ್ಗೆ ಕೇಳಬೇಕು. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಪುತ್ತೂರು ಭಾಗದ ಪ್ರತಿಯೊಬ್ಬ ಕೃಷಿಕರಿಗೂ ಈ ಒಂದು ಉತ್ಪನ್ನದ ಬಗ್ಗೆ ಗೊತ್ತಿರುತ್ತೆ ಸರ್. ಹಾಗಾಗಿ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಇಲ್ಲಿಯ ಬಗ್ಗೆ ಹೇಳೋದು. ಸುದ್ದಿ ಸಂಸ್ಥೆಗೆ ನಾನು ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಭಾಗದ ಎಲ್ಲ ಅಡಿಕೆ ಕೃಷಿಕರಿಗೆ ಬಹಳ ದೊಡ್ಡ ಸಮಸ್ಯೆ ಅಂದರೆ ಇವತ್ತಿನ ಕಾಲದಲ್ಲಿ ಎಲೆ ಚುಕ್ಕಿ ರೋಗ ಮತ್ತು ಈ ಬೆಂಕಿ ರೋಗಗಳು. ಎಲ್ಲ ಕೃಷಿಕರು ಗೌರ್ಮೆಂಟಲ್ಲಿ ಕೇಳ್ತಾ ಇದ್ದಾರೆ, ಎಲ್ಲೂ ಅದಕ್ಕೆ ಔಷಧಿಗಳಿಲ್ಲ. ಆದರೆ 2 ವರ್ಷಕ್ಕಿಂತ ಹಿಂದಿನ ಕಾಲಘಟ್ಟದಲ್ಲಿ ನಾನು ಇದೇ ಸಮಸ್ಯೆಯಲ್ಲಿ ನನ್ನ ತೋಟ ಸಾಯ್ತಾ ಇದೆ ಅನ್ನುವಾಗ ಈ ಔಷಧಿ ನನಗೆ ದೊರೆಯಿತು. ಆ ಮುಖೇನ ಈ ಔಷಧಿಯನ್ನು ಉಪಯೋಗ ಮಾಡಿಕೊಂಡೆ. ನನ್ನ ತೋಟದಲ್ಲಿ ಸಂಪೂರ್ಣ ಗುಣಮುಕ್ತವಾದಂಥ ಎಲೆ ಚುಕ್ಕಿ ರೋಗ, ಬೆಂಕಿ ರೋಗ ಮತ್ತು ಮುಂಡುಸಿರಿ, ಈ 3 ರೋಗಗಳು ನನ್ನ ತೋಟದಲ್ಲಿ ಸಂಪೂರ್ಣ ಗುಣಮುಖ ಆಗಿದೆ. ಆ ನಂತರ ನಾನು ಯಾವುದೇ ಔಷಧಿ ಅಥವಾ ಗೊಬ್ಬರವನ್ನು ಉಪಯೋಗ ಮಾಡ್ತಾ ಇಲ್ಲ. ಇದು ನನ್ನ ಅನುಭವ. ನಾನೊಬ್ಬ ರೈತನಾಗಿ ಅನೇಕ ಮಂದಿ ನನ್ನ ತೋಟವನ್ನು ಇವಾಗ ಬಂದು ನೋಡ್ತಾ ಇದ್ದಾರೆ. ಆ ತೋಟದಲ್ಲಿ ರೋಗ ಮುಕ್ತವಾಗಿ ಎಲೆ ಚುಕ್ಕಿ ರೋಗವೂ ಇಲ್ಲ, ಬೆಂಕಿ ರೋಗವೂ ಇಲ್ಲ. ಇದು ನನ್ನ ಅನುಭವವನ್ನು ಹೇಳಿದ್ದು. ಅದರಿಂದಾಗಿ ಎಲ್ಲರೂ ಬಂದು ನನ್ನ ತೋಟವನ್ನು ನೋಡಿ ಆಮೇಲೆ ಔಷಧಿಯನ್ನು ಉಪಯೋಗ ಮಾಡಿ. ಇವಾಗ ಇಲ್ಲಿ ಕೌಂಟ್ರ್ ಹಾಕಿದ್ದೇವೆ, ಇಲ್ಲಿ ಸೇಲ್ಸ್ ಇಲ್ಲ, ಬರೀ ಮಾಹಿತಿಯನ್ನು ಮಾತ್ರ ಕೊಡ್ತಾ ಇದ್ದೇವೆ. ಬೇಕಾದವರು ಬಂದು ನನ್ನ ತೋಟ ನೋಡಿ ಆಮೇಲೆ ಈ ಔಷಧಿಯನ್ನು ಉಪಯೋಗ ಮಾಡಿಕೊಳ್ಳಿ ಅಂತೇಳಿ ನಾನು ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ರೈತರನ್ನು ಕಾಯುವವರು ಈ ರಾಜ್ಯ ಸರ್ಕಾರ ಆಗಲಿ ಈ ಸರ್ಕಾರಿ ಕಚೇರಿಗಳಾಗಲಿ ಯಾವುದೂ ಮಾಡ್ತಾ ಇಲ್ಲ ಅನ್ನುವಂಥ ಅನುಭವದಿಂದ ನಾನು ಈ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. 2 ವರ್ಷದಿಂದ APMC ರಸ್ತೆಯಲ್ಲಿ ನನ್ನ ಈ ಬ್ಯಾನರಲ್ಲಿ ಅಡ್ರೆಸ್ ಇದೆ. ಆ ಅಡ್ರೆಸ್ಸಲ್ಲಿ ಈ ಔಷಧಿಯನ್ನು ಇಟ್ಟು ನಾವು ಸಾರ್ವಜನಿಕರಿಗೆ ಸೇಲ್ನ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಅದು ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೀವಿ.
4,000ಕ್ಕೆ ಮಾರಬೇಕಾದಂಥ ಈ ಐಟಮನ್ನು ಬರೀ 3,000ಕ್ಕೆ ಕೊಟ್ಟು ರೈತರಿಗೆ ಒಂದು ಅನುಭವವನ್ನು ಹಂಚಿಕೊಳ್ತಾ ಇದ್ದೇವೆ. ಎಲ್ಲರೂ ಇದನ್ನು ಉಪಯೋಗ ಮಾಡಿಕೊಳ್ಳಿ, ನಿಮ್ಮ ತೋಟವನ್ನು ರಕ್ಷಿಸಿಕೊಳ್ಳಿ ಅಂತ ನಾನು ನಿಮ್ಮೆಲ್ಲರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಈಸಿ ಸ್ಕೇಲ್ ಪುತ್ತೂರು ಈ ಸ್ಟಾಲ್ ಕೂಡ ನಿಮಗೆ ಸಸ್ಯ ಜಾತ್ರೆಗೆ ಬಂದ್ರಿ ಅಂತ ಹೇಳಿದ್ರೆ ಕಾಣ ಸಿಗುತ್ತೆ. ಮಾಹಿತಿಯನ್ನ ಕೇಳಬೇಕು. ನಮಸ್ತೆ ಸರ್. ನಮಸ್ತೆ. ಹೇಗಿದೆ ಸರ್ ರೆಸ್ಪಾನ್ಸ್ ಹೇಗಿದೆ? ರೆಸ್ಪಾನ್ಸ್ ಒಳ್ಳೆದುಂಟು, ತುಂಬ ಕ್ರೌಡ್ ಇದೆ. ನಮಗೆ ಈ ಸಾರಿ ಒಳ್ಳೆ ಬಿಸ್ನೆಸ್ ಆಗಿದೆ ನಮಗೆ 2 ದಿವಸದಲ್ಲಿ. ಹಾಗೆ ನಾಳೆಯೂ ಹಾಗೆ ಆಗ್ಬೋದು ಅಂತ ನಮ್ಮದು ಅಭಿಮತ ಉಂಟು. ಹಾಗೆ ಮತ್ತು ನಮ್ಮದು ಎಲೆಕ್ಟ್ರಾನಿಕ್ ತೂಕದ ಯಂತ್ರಗಳು, ಇದರಲ್ಲಿ ನಮಗೆ ಕೃಷಿಕರಿಗೆ ಬೇಕಾಗುವಂಥದ್ದು ಮಿಷಿನ್ಗಳು ತುಂಬ 20% ಆಫರಲ್ಲಿ ನಾವು ಕೊಡ್ತಾ ಇದ್ದೇವೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಶಾಪಿಗೆ ಬರೋರು 6,500 ಸ್ಕೇಲನ್ನು ಈಗ ನಾವು 4,000ಕ್ಕೆಲ್ಲ ಕೊಡ್ತಾ ಇದ್ದೇವೆ. ಅಂತ ಹೇಳಿದರೆ ಒಂದು 2,000 ಉಳಿತಾಯ ಆಗ್ತದೆ ಅವರಿಗೆ. ಹಾಗೆ ಮತ್ತು ಶಾಪಿನವರಿಗೆ ಎಲ್ಲರಿಗೂ ಸಹ ಆಫರ್ ಪ್ರೈಸ್ ಉಂಟು, ಅಪ್ಲೈ ಆಗ್ತದೆ ಅಂತ ಹೇಳಿದರೆ ಬೇರೆ ಟ್ರೇಡಿಂಗ್ನವರಿಗೆ ಎಲ್ಲರಿಗೂ ಸಹ ಅದು ಅಪ್ಲೈ ಆಗ್ತದೆ. ಜ್ಯುವೆಲರ್ಸ್ನವರಿಗೆ ಎಲ್ಲರಿಗೂ ಸಹ 20% ಆಫರ್ ಅನ್ನೋದು ನಾವು ಕೊಡ್ತಾ ಇದ್ದೇವೆ. ಹಾಗೆ ನಿಮ್ಮ ಶಾಪ್ ಎಲ್ಲಿರೋದು ಅಂತ? ನಮ್ಮದು ಶಾಪ್ ಬೊಳ್ಳೂರಲ್ಲಿ ಹರಿಪ್ರಸಾದ್ ನ್ಯೂ ಹರಿಪ್ರಸಾದ್ ಹೋಟೆಲ್ ಉಂಟು, ಅದರ ಆಪೋಸಿಟ್ ಬಿಲ್ಡಿಂಗಲ್ಲಿ ನಮ್ಮ ಶಾಪ್ ಇದೆ. ಹಾಗೆ ಪ್ರಗತಿ ಹಾಸ್ಪಿಟಲ್ ನೆಕ್ಸ್ಟ್ ಬಿಲ್ಡಿಂಗ್ ನಮ್ಮದು. ಹಾಗೆ ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಹೋಗ್ತೀವಿ. ಕೃಷಿ ಮೇಳ ಸಸ್ಯ ಜಾತ್ರೆಯಲ್ಲಿ ಮರಿಕೆಯವರ ಸ್ಟಾಲ್ ಇದೆ. ಈ ಬಾರಿ ವಿನೂತನವಾಗಿ ಹೊಸತನದ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಕೇಳಬೇಕು. ನಮಸ್ತೆ ಸರ್. ನಮಸ್ತೆ. ಮರಿಕೆ ಅಂತ ಹೇಳಿದಾಗ ಪ್ರತಿಯೊಬ್ಬರು ಕೂಡ ಐಸ್ ಕ್ರೀಮ್ ಅಂತಾನೆ ಬರ್ತಾರೆ, ಬಟ್ ಈ ಸಲ ಹೊಸತನ ಇದೆ ಸರ್, ಅದ್ರ ಬಗ್ಗೆ ಹೇಳೋದು? ಎಸ್, ಖಂಡಿತವಾಗಿ ನಮ್ಮ ಮುಖ್ಯ ಮತ್ತು ನಾವೇ ತಯಾರು ಮಾಡ್ತಕ್ಕಂಥ ಉತ್ಪನ್ನ ಮರಿಕೆ ಐಸ್ ಕ್ರೀಮು. ಖಂಡಿತ ಕೃಷಿ ಮೇಳದಲ್ಲಿ ಅದಿದೆ, ಬಟ್ ಫುಡ್ ಕೋರ್ಟ್ ಈ ಸತಿ ಬೇರೆ ಮಾಡಿದ್ದೇವೆ. ಹಾಗಾಗಿ ಫುಡ್ ಕೋರ್ಟಲ್ಲಿ ಆ ಏರಿಯಾದಲ್ಲಿ ಮರಿಕೆ ಐಸ್ ಕ್ರೀಮ್ ಖಂಡಿತ ಇದೆ. ಅಲ್ಲೂ ಕೂಡ ಬೇರೆ ಬೇರೆ ಹೊಸ ಫ್ಲೇವರೊಂದಿಗೆ ಬಂದಿದ್ದೇವೆ. ಈ ಸತಿ ಹೊಸ ಆಯ್ಕೆಗಳನ್ನು ಕೊಟ್ಟಿದ್ದೇವೆ ಗ್ರಾಹಕರಿಗೆ. ಜೊತೆಗೆ ಇದು ಮರಿಕೆ ಪ್ಯಾರಡೈಸ್ ಅಂತ ನಮ್ಮ ಒಂದು ಹೊಸ ಸಂಸ್ಥೆ. ಮರಿಕೆ ಪ್ಯಾರಡೈಸಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆಗಿ ಡ್ರೈ ಫ್ರೂಟ್ಗಳು, ಒಣ ಹಣ್ಣುಗಳ ಒಂದು ಮಾರಾಟ ಮಳಿಗೆ, ಜೊತೆಗೆ ಒಂದಿಷ್ಟು ಹೊಸ ಸ್ನ್ಯಾಕ್ಸ್ಗಳು ನಮ್ಮ ಪುತ್ತೂರಿಗೆ ಹೊಸತನದೊಂದಿಗೆ ಬಂದಿದ್ದೇವೆ. ಸೊ ಅದರದ್ದು ಕಲ್ಬಾವಿ ಕ್ಯಾಶ್ಯೂಸ್ ಅಂತ ಮಂಗಳೂರಿನ ಅಲ್ಲಿ ಇರುವಂತಹ ಒಂದು ಸಂಸ್ಥೆ, ತುಂಬ ಹಳೆಯ ಮತ್ತು ಉತ್ಕೃಷ್ಟ ಗುಣಮಟ್ಟದ ಒಣ ಹಣ್ಣುಗಳನ್ನು ಕೊಡುವಂಥ ಸಂಸ್ಥೆ. ಅವ್ರದ್ದೊಂದು ಪುತ್ತೂರಿಗೆ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರ್ ಆಗಿ ನಾವು ಆದರ್ಶದ ನಮ್ಮ ಮಳಿಗೆ ಒಟ್ಟಿಗೆ ಅದನ್ನೊಂದು ಜೋಡಿಸ್ಕೊಂಡಿದ್ದೇವೆ. ಸೊ ಅದರದ್ದೊಂದು ಎಕ್ಸ್ಕ್ಲೂಸಿವ್ ಕೌಂಟರ್ ಈ ಸತಿಯ ಕೃಷಿ ಮೇಳದಲ್ಲಿ, ಅಂದರೆ ಜನರಿಗೆ ಗೊತ್ತಾಗಲಿ ಹೊಸ ಪ್ರಾಡಕ್ಟ್ಗಳು ಪುತ್ತೂರಿಗೆ ಬಂದಿದೆ ಇದು ಗೊತ್ತಾಗೋ ದೃಷ್ಟಿಯಿಂದ ನಾವು ಹಾಕಿದ್ದೇವೆ ಇಲ್ಲಿ. ಸೊ ಇದರಲ್ಲಿ ಒಂದು 10ರಿಂದ 15 ವೆರೈಟಿಯ ಫ್ಲೇವರ್ಡ್ ಕ್ಯಾಶ್ಯೂಸ್, ಗೇರು ಬೀಜದಲ್ಲಿ ಅದು ಗುಣಮಟ್ಟದ ಗೇರು ಬೀಜ, ಸೈಜ್ W240 ಅದರಲ್ಲಿ ಗ್ರೇಡಿಂಗ್ಸ್ ಇದೆಯಲ್ಲ, ಒಳ್ಳೆ ಕ್ವಾಲಿಟಿಯ ಅದರಲ್ಲಿ ಫ್ಲೇವರ್ಡ್ ಕ್ಯಾಶ್ಯೂಸನ್ನು ಇಟ್ಟಿದ್ದೇವೆ. ಅದ್ರ ಜೊತೆಗೆ ಬೇರೆ ಬೇರೆ ಆರೋಗ್ಯಕ್ಕೆ ಪೂರಕವಾದಂಥ ಸೀಡ್ಸ್ಗಳು, ಒಣ ಹಣ್ಣುಗಳೆಲ್ಲ ಇದೆ. ಮರಿಕೆ ಪ್ಯಾರಡೈಸಲ್ಲಿ ಕೃಷಿ ಮೇಳಕ್ಕೆ ಬಂದ್ರೂ ಇದೆ, ನಮ್ಮ ಮಳಿಗೆಗೆ ಬಂದ್ರೂ ಇದೆ. ಸೊ ಆ ಆಯ್ಕೆಯೊಂದಿಗೆ ಈ ಸತಿ ನಾವು ಕೃಷಿ ಮೇಳದಲ್ಲಿ ಇದ್ದೇವೆ. ತುಂಬ ಒಳ್ಳೆಯ ರೆಸ್ಪಾನ್ಸ್. 3 ದಿನದ ಕೃಷಿ ಮೇಳ ಈಗ 1.5 ದಿವಸ ಆಯಿತು. ಹೇಗೆ ಅಂದರೆ ಬೆಳಿಗ್ಗೆ 10 ಗಂಟೆಗೆ ಜನ ಫ್ಲೋ ಸ್ಟಾರ್ಟ್ ಆದ ಅದೇ ಫ್ಲೋ ರಾತ್ರಿ ತನಕ ಇದೆ. 1 ನಿಮಿಷವೂ ಜನ ಕಡಿಮೆ ಆದ್ದು ಅಂತಿಲ್ಲ. ಒಳ್ಳೆಯ ರೆಸ್ಪಾನ್ಸು ಮತ್ತು ಗ್ರಾಹಕರ ಸ್ಪಂದನೆ ಕೂಡ ಚೆನ್ನಾಗಿದೆ. ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಕೃಷಿ ಮೇಳ ಕೂಡ ಹಾಗೆ ಹೊಸ ವಿಷಯಗಳೊಂದಿಗೆ ಈ ಸತಿ ಬಂದಿದೆ. ನಾವು ಎದುರಿಗೆ ಬಂದರೆ ಗಾಣದಲ್ಲೇ ಕಬ್ಬಿನ ಹಾಲು ತೆಗೆದುಕೊಡ್ತಾರೆ, ಅದೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ. ಅಂದರೆ ನಮಗೆ ಮರೆತು ಹೋಗುವಂಥ ಎಷ್ಟೋ ಸಂಗತಿಗಳು ಈ ಕೃಷಿ ಮೇಳ ಸಸ್ಯ ಜಾತ್ರೆ ಪರಿಚಯಿಸಿದೆ. ಹಾಗಾಗಿ ಅದನ್ನು ಎಂಜಾಯ್ ಮಾಡ್ತಾ ಇದ್ದೇವೆ. ಡ್ರೈ ಫ್ರೂಟ್ಸ್ ಅಂತ ಹೇಳಿದಾಗ ರೇಟ್ ಜಾಸ್ತಿನೇ ಇರುತ್ತೆ, ಬಟ್ ಇಲ್ಲಿ ಏನಾದರೂ ಸ್ಪೆಷಲ್ ಆಫರ್ ಏನಾದರೂ? ಅದೇ ನಾವು ಎಲ್ಲ ಗ್ರಾಹಕರಿಗೆ ಅವರ ಕಿಸೆಗೆ ಕತ್ತರಿ ಬೀಳದಂತೆ, ಅಂದರೆ 20% ಡಿಸ್ಕೌಂಟಲ್ಲಿ ಎಲ್ಲ ಡ್ರೈ ಫ್ರೂಟ್ಗಳನ್ನು 20% ರಿಯಾಯಿತಿಯೊಂದಿಗೆ ಇಲ್ಲಿ ವಿಶೇಷವಾಗಿ ಮೇಳದಲ್ಲಿ ಕೊಡ್ತಾ ಇದ್ದೇವೆ. ಸಸ್ಯ ಜಾತ್ರೆ ಕೃಷಿ ಮೇಳದಲ್ಲಿ ಇರುವಂತಹ ಸ್ಟಾಲ್ಗಳನ್ನ ನೋಡಿದ್ರಲ್ಲ, ಕೃಷಿಕರಿಗೆ ಅನುಕೂಲವಾಗುವಂತಹ 200ಕ್ಕಿಂತಲೂ ಅಧಿಕ ಸ್ಟಾಲ್ಗಳನ್ನ ತೆರೆದಿರುವಂತದ್ದು. ಹಾಗಾಗಿ 10 ಊರಿನ ಕೃಷಿಕರು ಬಂದು ಈ ಒಂದು ಕೃಷಿ ಮೇಳದ ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ದಾರೆ. ಟೋಟಲ್ ಆಗಿ 3 ದಿನಗಳ ಕಾಲ ನಡೀತಾ ಇರುವಂತಹ ಕೃಷಿ ಮೇಳ ಇವತ್ತು ಕೊನೆಯ ದಿನ. ಹಾಗಾಗಿ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಇವತ್ತು ಬಂದು ಸಂಜೆಯ ಒಳಗೆ ಬಂದು ಈ ಕೃಷಿ ಮೇಳ ಸಸ್ಯ ಜಾತ್ರೆಯಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ.
It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.